ಇಂದಾಜ ನಾಯಕ್ ಫ್ಯಾಮಿಲಿ ಟ್ರಸ್ಟ್ ಪಡುಮಲೆ ಸುಳ್ಯಪದವು. ಇದರ ಇಂದಾಜ ನಾಯಕ್ ಕುಟುಂಬದ ತರವಾಡು ಮನೆಯಲ್ಲಿ ಶ್ರೀ ದೇವರ ಪ್ರತಿಷ್ಠಾ ವರ್ಧಂತೋತ್ಸವ ಹಾಗೂ ಶ್ರೀ ಚಾಮುಂಡಿ ಹಾಗೂ ಪರಿವಾರ ದೈವಗಳ ಕಾಲಾವಧಿ ನೇಮೋತ್ಸವವು ಜರುಗಿತು. ಬೆಳಗ್ಗೆ ಶ್ರೀ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ಹಾಗೂ ತಂಬಿಲವನ್ನು ಕುಲಪುರೋಹಿತರಾದ ವೇದಮೂರ್ತಿ ಶ್ರೀ ಕುಂಬ್ಳೆ ಶ್ರೀಕಾಂತ್ ಭಟ್ ಉಪ್ಪಿನಂಗಡಿ ಅವರು ವಿವಿಧ ವೈದಿಕ ವಿಧಿವಿಧಾನದೊಂದಿಗೆ ನೆರವೇರಿಸಿದರು. ಕುಂಟಾರು ವೇದಮೂರ್ತಿ ವಾಸುದೇವ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಶ್ರೀಧರ್ ತಂತ್ರಿಗಳ ನೇತೃತ್ವದಲ್ಲಿ ಶ್ರೀ ಚಾಮುಂಡಿ ಹಾಗೂ ಪರಿವಾರ ದೈವಗಳಿಗೆ ತಂಬಿಲ ನಡೆಯಿತು. ಸಂಜೆ ಶ್ರೀ ದೈವಗಳ ಭಂಡಾರ ತೆಗೆಯುವುದರೊಂದಿಗೆ ರಾತ್ರಿ ಶ್ರೀ ಚಾಮುಂಡಿ ಹಾಗೂ ಸತ್ಯದೇವತೆ, ಕಲ್ಲುಟ್ಟಿ, ಕೋರತಿ, ಪಂಜುರ್ಲಿ, ಗುಳಿಗ ದೈವಗಳ ನೇಮೋತ್ಸವವು ಜರುಗಿತು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕುಟುಂಬಸ್ಥರು, ಗ್ರಾಮಸ್ಥರು ಭಾಗವಹಿಸಿ ಶ್ರೀದೇವರು ಮತ್ತು ದೈವಗಳ ಶ್ರೀಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರು ಮತ್ತು ದೈವಗಳ ಅನುಗ್ರಹಕ್ಕೆ ಪಾತ್ರರಾದರು.